ಮಿನಿ ತುಳುನಾಡು ಎಂದೇ ಗುರುತಿಸಲ್ಪಡುವ ಮುಂಬಯಿಯ ದೊಂಬಿವಲಿಯ ಹೆಸರಾಂತ ಧಾರ್ಮಿಕ ಸಂಸ್ಥೆ ಪಶ್ಚಿಮ ವಿಭಾಗ ನವರಾತ್ರೋತ್ಸವ ಮಂಡಳಿಯ ಆಶ್ರಯದಲ್ಲಿ 27ನೇ ವಾರ್ಷಿಕ ಸಾಮೂಹಿಕ ಶ್ರೀ ಶನೀಶ್ವರ ಪೂಜೆಯು ಇತ್ತೀಚೆಗೆ ಭಕ್ತಿ ಶ್ರದ್ಧೆಯಿಂದ ನಡೆಯಿತು. ಮಿನಿ ತುಳುನಾಡು ಎಂದೇ ಕರೆಯಲ್ಪಡುವ ಡೊಂಬಿವಲಿಯ ಪ್ರಸಿದ್ಧ ಧಾರ್ಮಿಕ ಸಂಸ್ಥೆಗಳಲ್ಲಿ ಒಂದಾದ ಪಶ್ಚಿಮ ವಿಭಾಗ ಸಾರ್ವಜನಿಕ ನವರಾತ್ರೋತ್ಸವ ಮಂಡಳಿ ಡೊಂಬಿವಲಿ ಇದರ 27ನೇ ವರ್ಷದ ಸಾಮೂಹಿಕ ಶ್ರೀ ಶನೇಶ್ವರ ಪೂಜೆಯು 2020 ಜನವರಿ 4ರಂದು ಡೊಂಬಿವಲಿ ರೈಲ್ವೆ ನಿಲ್ದಾಣದ ಬಳಿಯ ರೇತಿ ಭವನದಲ್ಲಿ ಭಕ್ತಿಪೂರ್ವಕವಾಗಿ ನಡೆಯಿತು. ಈ ಬಗ್ಗೆ ಮಂಡಳಿಯ ಅರ್ಚಕ ಧರ್ಮದರ್ಶಿ ಅಶೋಕ್ ಡಿ ಶೆಟ್ಟಿ ಮಾಹಿತಿ ನೀಡಿದರು. ಪಶ್ಚಿಮ ವಿಭಾಗ ಸಾರ್ವಜನಿಕ ನವರಾತ್ರೋತ್ಸವ ಮಂಡಲದ ಅಂಗಸಂಸ್ಥೆಯ ನೆಚ್ಚಿನ ಶನೀಶ್ವರ ಪೂಜಾ ಸಮಿತಿಗೆ ಈ ಸತಿ 27ನೇ ವರ್ಷ. 25ನೇ ವರ್ಷದ ಸಂದರ್ಭ ವಿಜೃಂಭಣೆದ ಪೂಜೆ ಮಲ್ತದೆ. ಆ ಚಿನ್ಮಯದಾಸರು ಬರೆತಿನ ಗ್ರಂಥವು ಅರ್ಥ ಕನ್ನಡ ಅರ್ಥ ಬರೆತು ಲೋಕಾರ್ಪಣೆ ಮಲ್ದಿನ ಮಂಡಳಿ ನಮ್ಮ ಬಂಡ ಸಂತೋಷ ಒಂದುಂಡು. ಅಂಚನೆ ವಿವಿಧ ಧಾರ್ಮಿಕ ಕೆಲಸವನ್ನು ಮಲ್ತೊಂದು ಈ ಸತ್ಯದ 27ನೇ ವರ್ಷದ ಈ ಶನಿ ಪೂಜೆಗೆ ಪ್ರಾರಂಭ ಮಾಡಿದ ಸಂದರ್ಭ ಪಾತ್ರ ಕಾಲಡು ಗಣಪತಿ ದೇವರನ್ನ ವಂದನೆ ಮಲ್ತೊಂದು ಸತ್ಯನಾರಾಯಣ ಪೂಜೆಯನ್ನು ಮಲ್ತದೆ, ಅನ್ನ ಸಂತರ್ಪಣೆ ಮಲ್ತದೆ. ಬೈಯಡ ಆಜರ ಗಂಟೆಗೆ ಕೇಶವ ಸುವರ್ಣನ ಕೈಟ್ ಕಲಶ ಪ್ರತಿಷ್ಠಾಪನೆ ಮಲ್ಪಾದ ಗ್ರಂಥ ಪಾರಾಯಣ ಮಲ್ಪರವಿಲ್ಲ ಯಕ್ಷಗಾನ ತಾಳಮದ್ದಲದ ರೀತಿ. ಬೆಳಿಗ್ಗೆ ಪುರೋಹಿತ ಶುಭಕರ್ ಭಟ್ ಇವರ ಪೌರೋಹಿತ್ಯದಲ್ಲಿ ಉದ್ಯಮಿಗಳಾದ ಪ್ರಭಾಕರ್ ಆರ್ ಶೆಟ್ಟಿ, ಭುಜಂಗ್ ಶೆಟ್ಟಿ, ಗೋಪಾಲ್ ಕೆ ಶೆಟ್ಟಿ, ಸುರೇಶ್ ಎಸ್ ಶೆಟ್ಟಿ ಇವರುಗಳ ಯಜಮಾನಿಕೆಯಲ್ಲಿ ಶ್ರೀ ಸತ್ಯನಾರಾಯಣ ಮಹಾಪೂಜೆ ನಡೆಯಿತು. ನೆರೆದಿದ್ದ ಸಾವಿರಾರು ಭಕ್ತರು ತೀರ್ಥ ಪ್ರಸಾದ ಸ್ವೀಕರಿಸಿ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡರು. ಶ್ರೀ ಶನೇಶ್ವರ ದೇವರ ಮೂರ್ತಿಯನ್ನು ಮಂಡಳಿಯ ಕಚೇರಿಯಿಂದ ಮೆರವಣಿಗೆಯ ಮೂಲಕ ತರಲಾಯಿತು. ನಂತರ ಮಂಡಳಿಯ ಸದಸ್ಯರಿಂದ ಭಜನೆ ಕಾರ್ಯಕ್ರಮ ನಡೆಯಿತು. ಸಾಮೂಹಿಕ ಶ್ರೀ ಶನೇಶ್ವರ ಪೂಜೆ ಶುರು ಮಾಡಿದ ಬಗ್ಗೆ ಮಂಡಳಿಯ ಹಿರಿಯ ಸದಸ್ಯ ಮೋಹನ್ ಸಾಲ್ಯಾನ್ ವಿವರಿಸಿದರು. ಎಂಗುಲು ಘಾಟ್ ಕುಪ್ಪರ್ದು ಮೌಲನ ಚಾಲಡ್ದು ಶನಿದೇವರನ ಫೋಟೋನು ಕಂತದ್ದು ಅಲ್ತಿಡ್ದು ದಿವಂಗತ ನಾರಾಯಣ ಸಾಲಿಯರ್ನ ಹಸ್ತೊಡ್ದು ಪ್ರಾರಂಭವಾದಿನ ಈ ಕಲಶ ಪ್ರತಿಷ್ಠಾಪನೆ ಇನ್ನು 27ನೇ ವರ್ಷದ ಶನೀಶ್ವರ ಪೂಜೆ ಭಕ್ತ ಮಹಾಶಯರ್ನ ಮಾತ ಸಹಕಾರಡು ಅತಿ ವಿಜೃಂಭಣೆ ನಡತೊಂದನ್ನು ಪಂಡ್ರೆ ಇಂಕ್ ಅತೀವ ಆನಂದ ಪಂಡು. ಸಂಜೆ ಹಿರಿಯ ಶನಿದೇವ ಆರಾಧಕ ಕೇಶವ್ ಸುವರ್ಣ ಅವರಿಂದ ಕಳಶ ಪ್ರತಿಷ್ಠಾಪನೆಗೊಂಡು ಶನಿ ಗ್ರಂಥ ಪಾರಾಯಣ ನಡೆಯಿತು. ನೂರಾರು ಭಕ್ತರು ಭಕ್ತಿಪರವಶರಾಗಿ ಗ್ರಂಥ ಪಾರಾಯಣವನ್ನು ಕೇಳಿ ಶನೇಶ್ವರ ದೇವರ ಕೃಪೆಗೆ ಪಾತ್ರರಾದರು. ಶನೇಶ್ವರ ಪೂಜಾ ಸಮಿತಿಯ ಅಧ್ಯಕ್ಷ ನಿತ್ಯಾನಂದ ಜತ್ತನ್ ಮಾತನಾಡುತ್ತಾ ಪೂಜೆಯಲ್ಲಿ ಸಹಕರಿಸಿದ ಕಾರ್ಯಕರ್ತರಿಗೆ ಧನ್ಯವಾದ ಸಲ್ಲಿಸಿದರು. ಪಶ್ಚಿಮ ವಿಭಾಗ ಸಾರ್ವಜನಿಕ ನವರಾತ್ರೋತ್ಸವ ಮಂಡಳಿ ಒಂದು ಡೊಂಬಲ್ದ ಒಂದು ಹಿರಿಯ ಸಂಸ್ಥೆ ಎತ್ತ ಧಾರ್ಮಿಕ ಕಾರ್ಯಕ್ರಮದ ಅಂಗವಾದ ಸಾಮೂಹಿಕ ಶನೀಶ್ವರ ಮಹಾಪೂಜೆ ఒక ಸತ್ಯನಾರಾಯಣ ಮಹಾಪೂಜೆ ಒಂದು 27ನೇ ವರ್ಷ ನಡ್ತೊಂದು ಅಂಚನೆ ನೆಟ್ಟು ಪೂರ ಭಕ್ತರು ಅಂಜನೆ ಕಾರ್ಯಕರ್ತರು ಪೂರಗಳ ಒಟ್ಟಾದ ಬತ್ತದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೊಂದಿಲ್ಲೇರು. ಪಶ್ಚಿಮ ವಿಭಾಗ ನವರಾತ್ರೋತ್ಸವ ಮಂಡಳಿಯು ಡೊಂಬಿವಲಿಯ ಹಿರಿಯ ಧಾರ್ಮಿಕ ಸಂಸ್ಥೆಯಾಗಿದ್ದು ಧರ್ಮದರ್ಶಿ ಅಶೋಕ್ ಡಿ ಶೆಟ್ಟಿಯವರ ನೇತೃತ್ವದಲ್ಲಿ ಅನೇಕ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು ಅಧ್ಯಕ್ಷ ಗೋಪಾಲ್ ಕೆ ಶೆಟ್ಟಿ, ಕಾರ್ಯದರ್ಶಿ ಕಿಶೋರ್ ಡಿ ಶೆಟ್ಟಿ, ಮಹಿಳಾ ವಿಭಾಗದ ಅಧ್ಯಕ್ಷೆ ವಿಲಾಸಿನಿ ಎಸ್ ಶೆಟ್ಟಿ ಮತ್ತು ಎಲ್ಲ ಸದಸ್ಯರ ಹಾಗೂ ಇದರ ಅಂಗಸಂಸ್ಥೆಯಾದ ಸಾಮೂಹಿಕ ಶನೇಶ್ವರ ಪೂಜಾ ಸಮಿತಿಯು ಅಧ್ಯಕ್ಷ ನಿತ್ಯಾನಂದ್ ಜತ್ತನ್, ಕಾರ್ಯದರ್ಶಿ ಸುನೀಲ್ ಎಸ್ ಶೆಟ್ಟಿ, ಕೋಶಾಧಿಕಾರಿ ಜಯಪ್ರಸನ್ನ ಶೆಟ್ಟಿ, ಉಪಾಧ್ಯಕ್ಷ ಬ್ರಹ್ಮಾನಂದ ಶೆಟ್ಟಿಗಾರ್, ಜೊತೆ ಕಾರ್ಯದರ್ಶಿ ನಾರಾಯಣ್ ಮೈಂದನ್,
ಜೊತೆ ಕೋಶಾಧಿಕಾರಿ ನಾರಾಯಣ್ ಭಂಡಾರಿ ಮತ್ತು ಸಮಸ್ತ ಸದಸ್ಯರ ಸಹಕಾರದೊಂದಿಗೆ 27ನೇ ವರ್ಷದ ಶ್ರೀ ಶನೇಶ್ವರ ಪೂಜೆಯನ್ನು ಶ್ರದ್ಧೆ ಭಕ್ತಿಗಳೊಂದಿಗೆ ನೆರವೇರಿಸಿದರು. ಇನ್ನಂಜೆ ಜಯರಾಮ್ ಜೊತೆ ಪ್ರಸಾದ್, ಮುಂಬೈ ನ್ಯೂಸ್.